ಕಲ್ಲಡ್ಕ ಸರ್ವಿಸ್ ರಸ್ತೆಯ ದುಸ್ಥಿತಿಯನ್ನು ಕಂಡು ವರ್ತಕರು ಹಾಗೂ ನಾಗರಿಕರು ದಿಢೀರ್ ಪ್ರತಿಭಟನೆ ನಡೆಸಿ ಅಲ್ಲಿನ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಕಲ್ಲಡ್ಕಪೇಟೆಯ ಸರ್ವಿಸ್ ರಸ್ತೆಯ ದುಸ್ಥಿತಿಯ ವಿರುದ್ಧ ಕಲ್ಲಡ್ಕದ ವರ್ತಕರು ಹಾಗೂ ಸಾರ್ವಜನಿಕರು ದಿಢೀರ್ ಪ್ರತಿಭಟನೆ ನಡೆಸಿ ರಸ್ತೆಯನ್ನು ಡೋಸಿಂಗ್ ಮಾಡಿ ಡಾಮರ್ ಹಾಕಿಕೊಡುವಂತೆ KNR ಕಂಪನಿ ಅಧಿಕಾರಿಗಳನ್ನು ಆಗ್ರಹಿಸಿದರು. ರಸ್ತೆ ಏರು ತಗ್ಗಿನಿಂದ ಕೂಡಿರುವ ಪರಿಣಾಮ ವಾಹನ ಸಾಗುವುದಕ್ಕೆ ತೀರಾ ತೊಂದರೆಯಾಗುತ್ತಿದೆ. ಜೊತೆಗೆ ಧೂಳಿನಿಂದ ಜನರ ಆರೋಗ್ಯ ಕೆಡುತ್ತಿದ್ದು, ನೀರು ಹಾಕಲು ಹೇಳಿದರೆ ಡ್ರೈವರ್ ಇಲ್ಲ, ಟ್ಯಾಂಕರ್ ಇಲ್ಲ ಎಂಬ ಉತ್ತರ ನೀಡುತ್ತಾ ಇದ್ದೀರಿ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. इधर से गाड़ी लेकर डोजिंग करो, वो क्लियर कर दीजिए पानी का ऐसा, ठीक है? मालूम है ना, मेरे ड्राइवर नहीं है, टैंकर नहीं है, बोलने का ಎಲ್ಲ ಗಾಡಿಗೆ ಪೆಟ್ಟು ಬೀಳ್ತಾರೆ, ಮಕ್ಕಳ ಹತ್ರ ಅದು ಚಲೋ, ಮಕ್ಕಳ ಹತ್ರ ಮಳೆ ಬರ್ತದೆ, ಬಂದೇ ಬರ್ತದೆ. ಮಳೆ ಬಂದ್ರೆ ಮತ್ತೆ ಡಾಮರ್ ನಡೆಯಲ್ಲ, ಯಾವುದು ಕೆಲಸ ಆಗುತ್ತೆ. ನಿಮ್ಮ ಮಾತಾಡ್ತಿದ್ದೀರಾ, ಇಷ್ಟು ವೆಹಿಕಲ್ಗೆ ಡ್ಯಾಮೇಜ್ ಆಯಿತು. ಸರ್ ಇಲ್ಲಿ ಇನ್ನೊಂದು ಗಾಲಿ ಬೇಕು. ಎಲ್ಲಿವರೆಗೆ ತೀರ್ಮಾನ ಮಾಡಿದೆ ಅಂತ ಹೇಳಿದ್ರೆ ಸ್ಟ್ರೈಕು ಮಾಡೋದಿಲ್ಲ.